ಮುದ್ರಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾಂತೂರು ವಿದ್ಯಾನಗರ ಮೈಕೋಡಿ ಸಹಿತ ವಿವಿಧ ಭಾಗಗಳಲ್ಲಿ ಕಳೆದ 4 ದಿನಗಳಿಂದ ವಿದ್ಯುತ್ ಸ್ಥಗಿತಗೊಳಿಸಿದ ಬಗ್ಗೆ ಗ್ರಾಮಸ್ಥರು ಮುದ್ರಂಗಡಿ ಮೆಸ್ಕಾಂ ಕಚೇರಿಗೆ ಮುಂಭಾಗ ದಿಢೀರ್ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ದಾರೆ. ಮುದ್ರಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿದ್ಯಾನಗರ ಮೈಕೋಡಿ ಭಾಗವನ್ನ ಕತ್ತಲೆ ಕೂಪಕ್ಕೆ ತಳ್ಳಿದ ಮುದ್ರಂಗಡಿ ಮೆಸ್ಕಾಂ ಯಾವುದೇ ಅಧಿಕಾರಿಗಳನ್ನು ಸಂಪರ್ಕಿಸಿದ್ರೂ ಪ್ರಯೋಜನಕ್ಕೆ ಬಾರದ ಉತ್ತರಗಳು ನೀಡಿ ನಾಳೆ ಸರಿಯಾಗುತ್ತೆ ಅಂತ ದಿನ ನೋಡಿ ಇಂದಿಗೆ 4 ದಿನ ಕಳೆದಿದೆ. ಈ ಭಾಗದ ಜನರು ರಾತ್ರಿ ಹೊತ್ತು ಕತ್ತಲಲ್ಲಿ ಕೂರೋದು ಮಾತ್ರವಲ್ಲದೆ ಆರೋಗ್ಯ ಸರಿ ಇಲ್ಲದ ಹಿರಿಯ ನಾಗರಿಕರು ವಿದ್ಯುತ್ ಸಂಪರ್ಕ ಆದಷ್ಟು ಶೀಘ್ರದಲ್ಲಿ ಕಲ್ಪಿಸದಿದ್ದಲ್ಲಿ ನಿರಂತರ ಹೋರಾಟ ಹಮ್ಮಿಕೊಳ್ತೇವೆ ಎಂದು ಪ್ರತಿಭಟನೆಕಾರರು ಎಚ್ಚರಿಸಿದ್ದಾರೆ. ಈ ಸಂದರ್ಭ ಪ್ರತಿಭಟನಾ ಸ್ಥಳಕ್ಕೆ ಮುದ್ರಂಗಡಿ ಎಸ್ಒ ಮುಕ್ತುಮ್ ಹುಸೇನ್ ಜೊತೆಗೆ ಕಾಪು ಎಇ ಸುಶಾನ್ ಆಗಮಿಸಿ ಟಿಸಿ ಕೆಟ್ಟು ಹೋಗಿ ಈ ರೀತಿ ಸಮಸ್ಯೆ ಉಂಟಾಗಿದ್ದು ಶೀಘ್ರ ಸಂಪೂರ್ಣ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಭರವಸೆ ನೀಡಿದ್ದಾರೆ. ಜಾಗವನ್ನು ತೋರಿಸಿದ್ದೇನೆ ನಾನು ತಾಲೂಕು ಪಂಚಾಯತ್ ನಾವೇನ್ ಮಾಡಬೇಕು? ಆನ್ಲೈನ್ ಕ್ಲಾಸ್ ಅಂತ ಕೊಡ್ತಾ ಇದ್ದಾರೆ. ನಿಮ್ಮನ್ನು ಕಾಪಿನಿಂದ ಇಲ್ಲಿ ಕರೆಸುವಂತಷ್ಟು ನಮಗೆ ಇದಿಲ್ಲ.